ಹಬ್ಬಕ್ಕನ ಊರದ ಒಂದು ಹಬ್ಬಕ್ಕ ಗಣೇಶ ಹಬ್ಬಕ್ಕ ಆರಂಭಿಸಲು ಮುಂದಾಗಿರುವುದು ನಿಮ್ಮೆಲ್ಲರ ನಿರೀಕ್ಷೆಯ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಕರ್ನಾಟಕ ರಾಜ್ಯ ಕಂಡವರು, ಅತ್ಯಂತ ಪ್ರಾಮಾಣಿಕ ದಕ್ಷ ರಾಜಕಾರಣಿ ಸನ್ಮಾನ್ಯ ಶ್ರೀ ಡಿ ರಮನಾಥರವರು ಆಗಮಿಸ್ತಾ ಇದ್ದಾರೆ. ಅವರ ಆಗಮನ ನಿರೀಕ್ಷೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಶ್ರೀಮತಿ ಮಮತಾ ಡಿಎಸ್ ವ್ಯಕ್ತಿಯವರ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಮ್ಮೆಲ್ಲರ ನಿರೀಕ್ಷೆಯಂತೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಗೌರವಪೂರ್ವಕ ಸ್ವಾಗತ.
ದೇವರ ಆಶೀರ್ವಾದ, ನನ್ನ ಗುರು ಹಿರಿಯರ ಆಶೀರ್ವಾದದಿಂದ, ನನ್ನ ಪಕ್ಷದ ನಾಯಕರುಗಳ ಆಶೀರ್ವಾದದಿಂದ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ಇವತ್ತು ನನ್ನ ಕಚೇರಿಯ ಉದ್ಘಾಟನೆಗೊಂಡಿದೆ. ಪ್ರಪ್ರಥಮವಾಗಿ ಆಗಮಿಸಿದಂಥ ನನ್ನ ಎಲ್ಲ ಪ್ರೀತಿಯ ನನ್ನ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸಹೋದರ ಬಂಧುಗಳಿಗೆ ನಾನು ವಂದಿಸಿಕೊಂಡು ಈ ಒಂದು ನಿಗಮದ ಅಧ್ಯಕ್ಷೆಯಾಗಿ ಇವತ್ತು ನನ್ನ ಕಚೇರಿಯ ಉದ್ಘಾಟನೆಗೊಂಡು ಪ್ರಪ್ರಥಮವಾಗಿ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ನನ್ನ ಜೊತೆ ನಮ್ಮ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಮತಿ ಕಮಲಾ ಮೇಡಮ್ ಅವರಿದ್ದಾರೆ. ಹಾಗೆಯೇ ನನ್ನ ಕುರ್ನಾಡು ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಶಾಂತ್ ಕಾಜೋರಿವರಿದ್ದಾರೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಜ್ ಕರ್ಕೇರ್ರವರಿದ್ದಾರೆ. ಹಾಗೆಯೇ ಎಲ್ಲ ನನ್ನ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅಪ್ಪಿಯವರಿದ್ದಾರೆ. ತಾಲೂಕ್ ಪಂಚಾಯತಿನ ಸದಸ್ಯರಾಗಿದ್ದ ಸುರೇಖಾ ಚಂದ್ರಾಸ್ರವರಿದ್ದಾರೆ. ಲಯನ್ಸ್ನ ಅಧ್ಯಕ್ಷೆ ಕಲಾರವರಿದ್ದಾರೆ. ಹಾಗೆ ನಮ್ಮ ಎಲ್ಲ ನನ್ನ ಮಾಜಿ ಕಾರ್ಪೊರೇಟರ್ಸ್ಗಳಿದ್ದಾರೆ. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿಕೊಂಡು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಈಗಾಗಲೇ ಗೇರು ಬೆಳೆ ವಾಣಿಜ್ಯ ಬೆಳೆಯಾಗಿ ಇವತ್ತು ಮೂಡಿ ಬರ್ತಾ ಇದೆ. ಸುಮಾರು ನಮ್ಮ ದೇಶಕ್ಕೆ ಈ ಒಂದು ಗೇರು ಅಭಿವೃದ್ಧಿಯನ್ನು ತಂದವರು ಪೋರ್ಚುಗೀಸರು. ತದನಂತರ ಈ ಒಂದು ಗೇರು ಬೆಳೆ ನಮ್ಮ ದೇಶದಾದ್ಯಂತ ಬಹಳಷ್ಟೊಂದು ಮಹತ್ವಪೂರ್ಣ ಬೆಳೆಯಾಗಿ ರೈತರು ಇದನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿದರು. ಯಾವಾಗ ಇದು ಕೂಡ ಒಂದು ರೈತರಿಗೆ ಆರ್ಥಿಕ ಸಂಕಷ್ಟದಲ್ಲಿ ಒಂದು ಅವರ ಅಭಿವೃದ್ಧಿಯಲ್ಲಿ ಅವರ ಉದ್ದಿಮೆಯಲ್ಲಿ ಗೇರು ಬೆಳೆ ಬಹಳಷ್ಟು ಪ್ರೋತ್ಸಾಹಕದಾಯಕವಾಗಿ ನಡೆಯುತ್ತಿತ್ತು. ತದನಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಈಗಾಗಲೇ ಇದು ಸ್ವಲ್ಪ ಕಮ್ಮಿಯಾಗಿ ತೆಂಗು ಕಂಗುಗೆ ಜಾಸ್ತಿ ಪ್ರೋತ್ಸಾಹವನ್ನು ರೈತರು ನೀಡಿದರು. ಆದರೂ ಕೂಡ ಈಗಲೂ ಕೂಡ ಬೆಳೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಸ್ತಾರವನ್ನು ಹೇಳಿದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಬೆಳೆ 5ನೇ ರ್ಯಾಂಕನ್ನು ಕೂಡ ಪಡೆದಿದೆ. ಅದೇ ಮಟ್ಟದಲ್ಲಿ ಪ್ರೊಡಕ್ಷನಲ್ಲಿ ನಮ್ಮ ಕರ್ನಾಟಕ 6ನೇ ರ್ಯಾಂಕನ್ನು ಪಡೆದಿದೆ. ನಮಗೆಲ್ಲರಿಗೂ ಕೂಡ ಇದನ್ನು ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ಬೆಳೆಗಾರರು ತನ್ನ ಬಹಳಷ್ಟು ಖರ್ಚನ್ನು ಕಮ್ಮಿ ಮಾಡಿ ಇವತ್ತು ಗೇರು ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಿಗಮವು ಕೂಡ ಇಂಡಿಯಾದಲ್ಲಿ ಸುಮಾರು 60% ಕಾಂಟ್ರಿಬ್ಯೂಷನಲ್ಲಿ ನಮ್ಮ ಗೇರು ಬೆಳೆಗೆ ಇವತ್ತು ಅವಕಾಶ ಇದೆ. ಅದೇ ರೀತಿ 9,23,000 ಹೆಕ್ಟೇರ್ ಇವತ್ತು ನಮ್ಮ ಗೇರು ಕೃಷಿ ಇವತ್ತು ಬೆಳೀತಾ ಉಂಟು. 6,13,000 ಟನ್ ವ್ಯವಸ್ಥೆ ಇವತ್ತು ಇಂಡಿಯಾದಲ್ಲಿ ಇವತ್ತು ಉತ್ಪನ್ನಗೊಳ್ತಾ ಇದೆ. ಕರ್ನಾಟಕದಲ್ಲಿ ಕೂಡ ಇವತ್ತು ಈಗಾಗಲೇ 53 ಟನ್ ಇವತ್ತು ನಾವು ಬೆಳೆಸ್ತಾ ಇದ್ದೇವೆ. 53,000 ಟನ್ ನಾವು ಕರ್ನಾಟಕದಲ್ಲಿ ಇವತ್ತು ಗೇರನ್ನು ಬೆಳೆಸ್ತಾ ಇದ್ದೇವೆ. ಎಲ್ಲ ಇವತ್ತು ನಾವು ನೋಡಿದ್ದು ಆದರೆ ಗೇರು ಅಭಿವೃದ್ಧಿ ನಿಗಮವು 1978ನೇ ಫೆಬ್ರವರಿ 14ರಂದು ನಮ್ಮ ಕಂಪನಿಯು ಕಾಯ್ದೆಯನ್ನು ಸ್ಥಾಪಿಸಲ್ಪಟ್ಟಿತು. ಅರಣ್ಯ ಇಲಾಖೆಯಿಂದ ಪಡೆದ ಗೇರು ನಡುತೋಪುಗಳ ಉಸ್ತುವಾರಿ ಕರ್ನಾಟಕದಲ್ಲಿ ಕೂಡ ಇವತ್ತು ಗೇರು ಕೃಷಿಯ ವಿಸ್ತರಣೆಯ ಉದ್ದೇಶದಿಂದ ಇದನ್ನು ಇವತ್ತು ಆರಂಭಗೊಳಿಸಿದರು. ನಿಗಮದ ನಮ್ಮ ಅಧಿಕೃತ ಬಂಡವಾಳ 10 ಕೋಟಿ. ಹಾಗೆ ಸಂಚಿತ ಬಂಡವಾಳವು ಕೂಡ ಈಗಾಗಲೇ 759.3 ಲಕ್ಷವನ್ನು ಇವತ್ತು ಪಡೀತಾ ಇದೆ. ಶೇರ್ಸ್ 44 ಲಕ್ಷದ ಇವತ್ತು ಷೇರುಗಳು ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಕ್ಕಂಥ ಒಂದು ಪಾಲು ಬಂಡವಾಳವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ 2 ಹಂತದಲ್ಲಿ ಒಂದು NHM ಮತ್ತೊಂದು RKVI 2 ಫಂಡ್ಸ್ಗಳು ನಮ್ಮ ನಿಗಮಕ್ಕೆ ಈ ಗೇರು ಅಭಿವೃದ್ಧಿಗೆ ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ನಿಗಮದಿಂದ ಕೂಡ 18-19ರಲ್ಲಿ 811 ಲಕ್ಷ ನಮ್ಮ ಕಂಪನಿ ಲಾಭವನ್ನು ಗಳಿಸಿತ್ತು. ಈಗ 19-20ರಲ್ಲಿ 586 ಲಕ್ಷಗಳು ರೆವೆನ್ಯೂ, 2021ನಲ್ಲಿ 534 ಲಕ್ಷಗಳು, 22ಅಲ್ಲಿ 493 ಲಕ್ಷ, ಈಗ ಪ್ರಸ್ತುತ ಸ್ವಲ್ಪ ಕಡಿಮೆಯಾಗಿದೆ 414 ಲಕ್ಷಗಳು ಇವತ್ತು ನಮ್ಮ ಕಂಪನಿಯ ಆದಾಯವಾಗಿದೆ.
ಯಾಕಂತೇಳಿದರೆ ಈಗ ಈ ಒಂದು ಹವಾಮಾನ ವೈಪರೀತ್ಯ, ಬೆಳೆಗಳ ಹೂಗಳು ಬೀಳ್ತದೆ, ಹಾಗಾಗಿ ಸ್ವಲ್ಪ ಬೆಳೆಯಲ್ಲಿ ಇವತ್ತು ಕಡಿಮೆ ಕೊಡ್ತಾ ಉಂಟು. ಮತ್ತು ಈಗ ನಮ್ಮ ನಿಗಮ ಮೇಡಮ್ ಅವರು ಹೇಳುವ ರೀತಿಯಲ್ಲಿ ಈಗಾಗಲೇ ನಮ್ಮ ಗಿಡಗಳು ತುಂಬ ಸ್ವಲ್ಪ ಹಳೆಯದಾಗಿದೆ, ಹೊಸ ಪ್ಲಾಂಟೇಶನ್ ಕೂಡ ಆಗಬೇಕಾಗಿದೆ. ಅದಕ್ಕೆ ಈ ಸರಿ ನಾವು ನಮ್ಮ ಅರಣ್ಯ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೂಡ ನೀಡಿದ್ವಿ. 50 ಕೋಟಿ ನಮಗೆ ನರ್ಸರಿಯನ್ನು ಮಾಡಲಿಕ್ಕೆ, ಹೊಸ ಪುನಶ್ಚೇತನ ಮಾಡಲಿಕ್ಕೆ, ಹೊಸ ಪ್ಲಾಂಟೇಶನ್ ರೈಸಿಂಗ್ ಮಾಡಲಿಕ್ಕೆ, ಇದಕ್ಕೆಲ್ಲ ರೀತಿಯಲ್ಲಿ ಈಗಾಗಲೇ ಅಷ್ಟೊಂದು ಪ್ರಾಜೆಕ್ಟನ್ನು ಮಾಡಿ ಕೊಟ್ಟಿದ್ದೇವೆ. ಈ ವರ್ಷ ನಾವು NHME ಕೂಡ 10 ಕೋಟಿಯಷ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿಕೊಟ್ಟಿದ್ದೇವೆ. ಹಾಗೆ RKVಯಲ್ಲಿ ಕೂಡ ಸುಮಾರು 8 ಲಕ್ಷದಷ್ಟು ಅದಕ್ಕೂ ಕೂಡ ಕಳಿಸಿಕೊಟ್ಟಿದ್ದೇವೆ. 8 ಕೋಟಿ. ಹೀಗೆ ಒಟ್ಟಾರೆಯಾಗಿ ನಮ್ಮ ಈ ಸರಿಯ ಒಂದು ಉದ್ದೇಶ ಇದೆ, ಅದು ಅತ್ಯುತ್ತಮ ಬೆಳೆಯಾಗಿ ನಮ್ಮ ರೈತರಿಗೆ ಒಂದು ಅಧಿಕ ಕಡಿಮೆಯಲ್ಲಿ ಉತ್ತಮ ನರ್ಸರಿಯನ್ನು ಮಾಡಿ, ಈಗಾಗಲೇ ಬೇಡಿಕೆ ಇದೆ. ನಾನು ಮೊನ್ನೆ ಒಂದು ತೋಟಗಾರಿಕೆ ಇಲಾಖೆಯವ್ರದ್ದು ಗೇರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ಬಹಳಷ್ಟು ರೈತರು ಭಾಗವಹಿಸಿದರು. ಈಗಾಗಲೇ ಪ್ರೈವೇಟ್ನವರು ಕೂಡ ನಾವು ಮುಂದೆ ಬರ್ತೀವಿ, ನಾವು ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಳ್ಳೆಯ ತಳಿಗಳನ್ನು ಕೊಡಿ ಅಂತೇಳಿ. ಬಹುಶಃ ಈಗಾಗಲೇ ನಾನು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಇಬ್ಬರು ಕೂಡ ಚರ್ಚೆ ಮಾಡಿ ಈ ಸರಿ ಒಂದು ಹೋಬಳಿ ಮಟ್ಟದಲ್ಲಿ ಕಾರ್ಯಾಗಾರವನ್ನು ಮಾಡಬೇಕು, ಇದರ ಮೋಟಿವೇಶನ್ ಕೊಡಬೇಕು. ಹಾಗೆ ಹೋಬಳಿ ಮಟ್ಟ ಮಾಡಿ ಒಂದು ಜಿಲ್ಲಾ ಮಟ್ಟದಲ್ಲಿ ಕೂಡ ಮಾನ್ಯ ಫಾರೆಸ್ಟ್ ಮಿನಿಸ್ಟ್ರಿ, ನಮಗೆ ನಮ್ಮ ಕನ್ಸರ್ನ್ ಮಿನಿಸ್ಟ್ರಿ ಅವರೇ ಆಗಿರುವ ಕಾರಣ ಅವರನ್ನು ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಗಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ನಡೆಸಲಿಕ್ಕಿದ್ದೇವೆ. ನಮ್ಮದು ಒಂದು ಯೋಜನೆ ಇದೆ, ಮನೆಗೊಂದು ಗೇರು ಗಿಡ ಕಾನ್ಸೆಪ್ಟ್. ಯಾಕಂತೇಳಿದರೆ ಈಗ ನಮ್ಮ ಮಕ್ಕಳು ಕ್ಯಾಶು ತಿಂತಾರೆ, ಗೇರು ಹಣ್ಣು ತಿನ್ನಲ್ಲ. ಗೇರು ಹಣ್ಣಿನ ಎಷ್ಟೊಂದು ಜೀವಸತ್ವ ಇದೆ ಅಂತೇಳಿದರೆ ಈಗಾಗಲೇ ನನಗೆ ಒಬ್ಬೊಬ್ಬರು ಸಂಶೋಧಕರು ಅದರ ಬಗ್ಗೆ ಸರಿಯಾಗಿ ಒಂದು ತಿಳಿಸ್ಕೊಂಡಿದ್ದಾರೆ. ಒಂದು ಕಿತ್ತಳೆ ಹಣ್ಣಿನಲ್ಲಿ 5 ಪಾಲು ಜಾಸ್ತಿ ವಿಟಮಿನ್ ಸಿ ನಮ್ಮ ಗೇರು ಸತ್ವದಲ್ಲಿದೆ. ಎಲ್ಲ ಬೇಕಾದಂಥ ನಮ್ಮ ಮಕ್ಕಳಿಗೆ ಯಾವ ರೀತಿಯ ದೇಹದ ಆರೋಗ್ಯಕ್ಕೆ ಉತ್ತಮಕಾರಿಯಾದಂಥ ಬೆಳವಣಿಗೆಯಲ್ಲಿ ಇವತ್ತು ನಮ್ಮ ಗೇರು ಹಣ್ಣು ತುಂಬ ಪ್ರಯೋಜನಕಾರಿಯಾಗಿದೆ ಅನ್ನೋದು ಕೂಡ ಈಗ ಸಂಶೋಧಕರು ಹೇಳ್ತಾ ಇದ್ದಾರೆ. ಹಿಂದಿನ ದಿನದಲ್ಲಿ ಪ್ರತಿಯೊಂದು ಮನೆಯ ಎದುರುಗಡೆ ಗೇರು ಗಿಡ ಇತ್ತು, ಈಗ ಕಾಣ್ತಾ ಇಲ್ಲ. ನಮ್ಮ ಮಕ್ಕಳು ಇವತ್ತು ಗೇರು ಬೀಜ ಮಾತ್ರ ನಾವು ಮಾರ್ಕೆಟಿಂದ ತಂದು ತಿಂತಾ ಇದ್ದೇವೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟಿಂದ ಹಾಗಾಗಿ ನಾವು ಮನೆಗೊಂದು ಗೇರು ಗಿಡವನ್ನು ಕೊಡ್ತೀವಿ. ಆ ಒಂದು ಎಲ್ಲರನ್ನು ಕೂಡ ಒಂದು ಬೆಳೆಸುವಂಥ ಒಂದು ಯೋಜನೆಯನ್ನು ನಮ್ಮ ನಿಗಮ ಹಾಕಿಕೊಳ್ಳುತ್ತದೆ ಎನ್ನುವಂಥ ಮಾತುಗಳನ್ನು ಕೂಡ ನಾನು ಹೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಈಗ ನಮ್ಮ ಇಂಡಿಯಾದಲ್ಲಿ ಕಾಂಟ್ರಿಬ್ಯೂಷನ್ ಬಂದು 60% ಇರ್ತದೆ. ಅದರಲ್ಲಿ ನಮ್ಮ ಕರ್ನಾಟಕ ಬಂದು 5th ರ್ಯಾಂಕ್ ಇನ್ ದ ಏರಿಯಾ, ವಿಸ್ತರಣೆಯಲ್ಲಿ 5th ರ್ಯಾಂಕ್ ಇರ್ತದೆ. ಪ್ರೊಡಕ್ಷನಲ್ಲಿ 6ನೇ ಸ್ಥಳ ಇರ್ತದೆ. ಅರೌಂಡ್ 53,000 ಟನ್ಸ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮದಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ನ್ಯಾಷನಲ್ ಪ್ರೊಡಕ್ಟಿವಿಟಿಗೂ ನಮ್ಮ ಕರ್ನಾಟಕ ಪ್ರೊಡಕ್ಟಿವಿಟಿಗೆ ಯಾಕೆ ಕಮ್ಮಿ ಆಗ್ತಾ ಇದೆ ಅಂದರೆ, ಪರ್ ಹೆಕ್ಟರ್ ಪ್ರೊಡಕ್ಷನು ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅರೌಂಡ್ 700 kg ಪರ್ ಹೆಕ್ಟರ್ ಕೊಡ್ತಿದೆ. ಬಟ್ ನಮ್ಮದಲ್ಲಿ ಮಣ್ಣು, ಈ ಕ್ಲೈಮೇಟ್ ಕಂಡೀಷನ್ಸ್ ಎಲ್ಲ ನೋಡಿದರೆ ಅರೌಂಡ್ ಒಂದು 450 kg ಪರ್ ಹೆಕ್ಟರ್ ನಮಗೆ ಕೊಡ್ತಿದೆ. ಈಗಾಗಲೇ ನಮ್ಮ ಹತ್ರ ಇರುವ ಏರಿಯಾಸ್ ನೋಡಿದರೆ ಅರೌಂಡ್ 25,696 ಹೆಕ್ಟರು ನಮ್ಮದಲ್ಲಿ ಗೇರು ನೆಡುತೋಪುಗಳಿದೆ. ಇದರಲ್ಲಿ ಎಲ್ಲ ಒಂದು ಅರೌಂಡ್ 12,000 ಹೆಕ್ಟರು ಬಂದು ನಾವು ಈಕ್ವಿಟಿ ಶೇರಲ್ಲಿ ನಾವು ಸರ್ಕಾರ ಹತ್ರ ಪಡೆದು, ಅದು ಗೇರು ನೆಡುತೋಪು ಇತ್ತು, ನಾವು ಈಕ್ವಿಟಿ ಶೇರಲ್ಲಿ ನಾವು ಪಡೆದುಕೊಂಡಿರುವುದು. ಆಮೇಲೆ ಉಳಿದಿರುವ 12,000 ಹೆಕ್ಟರು ನಮ್ಮ ಕಾಯ್ದಿಟ್ಟ ಅರಣ್ಯ ಪ್ರದೇಶವಾಗಿರುತ್ತದೆ. ಅದನ್ನು ನಾವು ಅರಣ್ಯ ಇಲಾಖೆಯಿಂದ 30 ವರ್ಷಕ್ಕೆ ಲೀಸ್ ಪಡೆದುಕೊಂಡು ನಾವು ಈಗ ಗೇರು ನೆಡುತೋಪುಗಳನ್ನು ಉಸ್ತುವಾರಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮಲ್ಲಿ 2 ವಿಭಾಗ ಇದೆ, ಒಂದು ಮಂಗಳೂರು ವಿಭಾಗ, ಇನ್ನೊಂದು ಕುಮಟಾ ವಿಭಾಗ ಇದೆ. ನಮ್ಮ ಏರಿಯಾ ನೋಡಿದರೆ ನಮ್ಮ ಸಂಪಾಜೆಯಿಂದ ಶುರು ಮಾಡಿ ಕಾರವಾರವರೆಗೆ ನಮ್ಮ ಏರಿಯಾ ಥ್ರೂ ಔಟ್ ದಕ್ಷಿಣ ಕನ್ನಡ, ನಾರ್ತ್ ಕರ್ನಾಟಕ ಎಲ್ಲ ಸ್ಪ್ರೆಡ್ ಆಗಿ ಇರ್ತದೆ. ಈಗ ಇದು ಮೇಡಮ್ ಅವರು ಹೇಳಿರೋದ್ರ ಪ್ರಕಾರ ಇಟ್ ಇಸ್ ಅ ಕಾರ್ಪೊರೇಷನು, ಇದು ಒಂದು ಬೋರ್ಡ್. ಇದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದು 8 ಜನರಿದ್ದಾರೆ. ಅದರಲ್ಲಿ ಬಂದು 4 ಜನರು ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಉಳಿದಿರುವ 4 ಜನರಲ್ಲಿ ಚೇರ್ಮನ್ ಬಂದು ಪೊಲಿಟಿಕಲ್ ಬಾಡಿ ಮೆಂಬರ್ ಇರ್ತಾರೆ. ನೆಕ್ಸ್ಟ್ MD ಇರ್ತೀನಿ. ಆಮೇಲೆ ಅರಣ್ಯ ಪಡೆ ಮುಖ್ಯಸ್ಥರು, ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಅವರು ಒಂದು ಮೆಂಬರ್ ಇರ್ತಾರೆ. ಪ್ರಧಾನ ಕಾರ್ಯದರ್ಶಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಅವರು ಒಂದು ಮೆಂಬರ್ ಇರ್ತಾರೆ. ಯಾವುದೇ ತೀರ್ಮಾನ ಮಾಡಬೇಕಾದ್ರೆ ಬೋರ್ಡಲ್ಲಿ ಇಟ್ಟು ಅವರು ಐಡಿಯಾಸ್ ಎಲ್ಲ ತಗೊಂಡು ಬೋರ್ಡಲ್ಲಿ ಪಾಸ್ ಮಾಡಿ ನಾವು ಏನಾವುದು ಕೆಲಸ ಕಾಮಗಾರಿಗಳು ಮಾಡಬೇಕಾಗಿದೆ. ಈಗ ನಮಗೂ ಇಲ್ಲಿ ಬರುವ, ಈಗ ಕೊರೋನಾ ಟೈಮ್ ಶುರುವಾದ ನಂತರ ನಮಗೆ ಬರುವ ಆದಾಯ ಸ್ವಲ್ಪ ತೀರಾ ಕಮ್ಮಿ ಆಯಿತು. ಯಾಕೆ ನಾವು ವಿಚಾರಣೆ ಮಾಡೋಕ್ಕೆ ಹೋದರೆ, ಈಗ ಇಂಪೋರ್ಟ್ ಜಾಸ್ತಿ ಆಗಿದೆ, ಮೇನ್ಲಿ ಫ್ರಮ್ ದ ಆಫ್ರಿಕನ್ ಕಂಟ್ರೀಸ್. ಅವ್ರಿಗೂ ಸ್ವಲ್ಪ ಲೋ ಕಾಸ್ಟಲ್ಲಿಯೇ ಗೇರುಗಳು ಸುಮಾರು
ಸಿಗ್ತಾ ಇದೆ. ನಮ್ಮದಲ್ಲಿ ಈಗ ನೋಡಿದ್ರೆ 80 rupees per kg ತಗೊಳ್ತಾ ಇದ್ದಾರೆ. ಈಗ ನಾವು ನಮ್ಮ ಕಾಂಟ್ರಾಕ್ಟರ್ಸ್ ಹತ್ರ ಕೇಳಿದ್ರೆ ಅದೇ ಅವರು ಉತ್ತರ ಕೊಡ್ತಾರೆ. ಇನ್ನೊಂದಿದೆ ಏನಂದ್ರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಈಗ ನಮಗೂ ಒಳ್ಳೆ ಚಳಿ ಇರಬೇಕಾಗ್ತದೆ, ಬಿಸಿಲು ಇರಬೇಕಾಗ್ತದೆ. ನಮಗೂ ಹೂ ಬರುವುದು ಡಿಸೆಂಬರ್ ತಿಂಗಳಲ್ಲಿ, ನವೆಂಬರ್ ಎಂಟು ಡಿಸೆಂಬರ್ ಅಲ್ಲಿಯೇ ಶುರು ಆಗಬೇಕಾಗ್ತದೆ. ಅವಾಗ ಒಳ್ಳೆ ಚಳಿ ಇರಬೇಕು, ಒಳ್ಳೆಯ ಸ್ವಲ್ಪ ಬಿಸಿಲು ಇರಬೇಕಾಗ್ತದೆ. ಇಬ್ಬನಿ ಬರಬಾರದು. ಇಬ್ಬನಿ ಬಂದ್ಬಿಟ್ರೆ ಮತ್ತೆ ಅದು ಹೂವೆಲ್ಲ ಸ್ವಲ್ಪ ಕಪ್ಪಕ್ಕಾಗ್ಬಿಡ್ತದೆ. ಆಮೇಲೆ ಟೀ ಮಸ್ಕಿಟೋ ಬಗ್ಗನು ಒಂದು ಡಿಸೀಸ್ ಅಟ್ಯಾಕ್ ಆಗುತ್ತೆ. ಆವಾಗ ಹೂವೆಲ್ಲ ಕಪ್ಪಕ್ಕಾಗಿ ನಮಗೆ ಬೆಲೆಯೂ ಸ್ವಲ್ಪ ಕಮ್ಮಿ ಆಗ್ತದೆ. ಈಗ ಹೋದ ವರ್ಷದಲ್ಲಿ ನಮಗೆ ಏನು ಸಮಸ್ಯೆ ಆಗಿದೆ ಅಂದ್ರೆ, ನಮಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಸೈಕ್ಲೋನಿಕ್ ಎಫೆಕ್ಟ್ ಹೇಳಿ ಒಂದು 4 ದಿವಸ ಮಳೆ ಬಂದಿತ್ತು, ಬರೋ 4 ದಿವಸ. ಆವಾಗ ಹೂ ಚೆನ್ನಾಗಿ ಬಿಡುವ ಟೈಮಲ್ಲಿ ಆ ಮಳೆ ಬಂದಿರುವುದು ಹೂವೆಲ್ಲ ಸ್ವಲ್ಪ ಕಪ್ಪಕ್ಕಾಗಿ ನಮಗೆ ಬೆಲೆ ಸ್ವಲ್ಪ ಕಮ್ಮಿ ಆಗಿದೆ. ದಟ್ ಈಸ್ ದ ರೀಸನ್. ಅಂಡ್ ಅನದರ್ ಥಿಂಗ್, ಈಗ ನಮಗೆ ಈಗ ಸ್ಕೀಮ್ಸ್ ನೋಡಿದ್ರೆ ನಮಗೂ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ನಮಗೂ ಅನುದಾನ ಬರ್ತದೆ. ಲಾಸ್ಟ್ ಟೈಮ್ ನಮಗೂ ಒಂದು 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ ಮೇಯ್ನ್ ಆಗಿ ನಾವು ಪುನರ್ಚೇತನ ಕಾಮಗಾರಿಗಳು ಮಾಡಿದ್ವಿ. ನಮ್ಮ ಹತ್ರ ಇರುವ ಗೇರು ಪ್ಲಾಂಟೇಶನ್ಸ್ ಎಲ್ಲ ಸ್ವಲ್ಪ ಸೆನೈಲ್ ಪ್ಲಾಂಟೇಶನ್ಸ್, ಓಲ್ಡರ್ ಪ್ಲಾಂಟೇಶನ್ಸ್. ಆವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಬೀಜ ಹಾಕಿಬಿಟ್ಟು ಬೀಜಲಂದು ಬಂದಿರುವ ಗಿಡಗಳು ಪ್ಲಾಂಟಿಂಗ್ ಮಾಡಿ ಪ್ಲಾಂಟೇಶನ್ಸ್ ಅನ್ನು ಮಾಡಿ ಇರ್ತಾರೆ. ತದನಂತರ ಸುಮಾರು ರಿಸರ್ಚರ್ಸ್ ಎಲ್ಲ ಬಂದು ಈಗ ಗ್ರಾಫ್ಟೆಡ್ ವೆರೈಟೀಸ್ ಬರೋ ಶುರು ಆಯಿತು. ಗ್ರಾಫ್ಟೆಡ್ ವೆರೈಟೀಸ್ ನಮಗೆ ಈಲ್ಡು ಜಾಸ್ತಿ ಕೊಡ್ತಿದೆ. ಈವನ್ ನಮಗೆ ಈಲ್ಡ್ ನೋಡಿದ್ರೆ 3 ವರ್ಷದಿಂದ ನಮಗೆ 33 ವರ್ಷವರೆಗೆ ನಮಗೆ ಈಲ್ಡ್ ಕೊಡ್ತಿದೆ ನಮಗೆ ಗೇರು ಗಿಡಗಳು. ಜನರಲಿ ಒಂದು ಮರ ನೋಡಿದ್ರೆ ಒಂದು 10 kg ಯಾವುದು ನಮಗೆ ಇಳುವರಿ ಕೊಡಬೇಕಾಗ್ತದೆ. ಬಟ್ ನಮಗೂ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಇರುವ ಮರಗಳು ನಮಗೆ ಒಂದು 3 4 kg ಕೊಡ್ತಾ ಇದೆ, ಅಷ್ಟೇ ಕೊಡ್ತಾ ಇದೆ. ಅದಕ್ಕೆ ನಮಗೂ ಪರ್ ಹೆಕ್ಟೇರ್ ನಮಗೆ ಕೆಜಿ ಇಳುವರಿ ಕಮ್ಮಿ ಆಗ್ತಾ ಇರೋದ್ರಿಂದ ನಮಗೆ ನ್ಯಾಷನಲ್ ಪ್ರೊಟೆಕ್ಟಿವಿಟಿಯಲ್ಲಿ ಜೊತೆಗೆ ನಾವು ಕಂಪೇರ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ RKVಯಲ್ಲಿಯೂ ನಮಗೆ ಸ್ವಲ್ಪ ಫಂಡ್ಸ್ ಬರ್ತದೆ. ಈಗ ಲಾಸ್ಟ್ ಟೈಮ್ ನಮಗೆ 1,89,00,000 ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ 4 ನರ್ಸರಿ ಇದೆ. ನಾವು ಗೇರು ಗಿಡಗಳನ್ನು, ಗ್ರಾಫ್ಟೆಡ್ ವೆರೈಟೀಸ್ ಅನ್ನು ರೈಸ್ ಮಾಡ್ತೀವಿ. ಅವರು ಫಾರ್ಮರ್ಸ್ ಯಾರು ಇಷ್ಟಪಟ್ಟು ಬಂದು ನಮ್ಮ ಹತ್ರ ಗೇರು ಗಿಡಗಳು ಕೇಳ್ತಾರೋ ನಾವು ಅವ್ರಿಗೂ ಕೊಡ್ತೀವಿ. ಉಳಿದಿರುವ ಗಿಡಗಳನ್ನು ನಾವು ಪ್ಲಾಂಟೇಶನ್ಸ್ ನಾವು ರೈಸ್ ಮಾಡ್ತೀವಿ. ಈಗ ನಮಗೆ ಸರ್ಕಾರದಿಂದ 2 ಸ್ಕೀಮಲ್ಲಿ ಬರ್ತಾ ಇದೆ. ಒಂದು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನಿಂದ 2 ಕೋಟಿ ಈ ವರ್ಷಕ್ಕೆ ನಾನು ಹೇಳ್ತೀನಿ 2 ಕೋಟಿ ಬಂದಿದೆ. ಆಮೇಲೆ RKVಯಿಂದ 1,89,00,000 ಬಂದಿದೆ. DCCD ಇದೆ, ಡಿಪಾರ್ಟ್ಮೆಂಟ್ ಆಫ್ ಕ್ಯಾಶ್ಯೂ ಡೆವಲಪ್ಮೆಂಟ್, ಕೊಚ್ಚಿಯಲ್ಲಿ ಇದೆ, ಕೊಕ್ಕೋ ಅಂಡ್ ಕ್ಯಾಶ್ಯೂ ಡೆವಲಪ್ಮೆಂಟ್. ಅದರಿಂದ ನಮಗೆ ಒಂದು 16 ಲಕ್ಷ ಬಂದಿದೆ ಫಾರ್ ದ ಮೇಂಟೆನೆನ್ಸ್ ಆಫ್ ದ ಕ್ಯಾಶ್ಯೂ ಪ್ಲಾಂಟೇಶನ್. ಇಷ್ಟೇ ಬಂದಿದೆ. ಈಗ ಈ ಪ್ರೊಡಕ್ಷನ್ ಬಗ್ಗೆ ಮಾತ್ರ ಅಥವಾ ಅಲ್ಲಿ ಕೆಲಸ ಮಾಡುವ ಲೇಬರ್ಗಳ ಬಗ್ಗೆ ಏನಾದರೂ ಜವಾಬ್ದಾರಿ? ಇಲ್ಲ, ಆಕ್ಚುಲಿ ನಮಗೆ ಈಗ ನಿಗಮದಲ್ಲಿ ನಮಗೆ ಸ್ವಲ್ಪ ಜನರೇ ತುಂಬಾ ಕಮ್ಮಿ ಇದ್ದಾರೆ. ಆಕ್ಚುಲಿ ನಮಗೆ ಒಟ್ಟು ನೋಡಿದ್ರೆ ನಮಗೆ ಅರೌಂಡ್ ಒಂದು 89 ಜನರಿದ್ದಾರೆ, ಇನ್ಕ್ಲೂಡಿಂಗ್ ಔಟ್ಸೋರ್ಸ್ ಜನರು. 19 ಜನ ಪರ್ಮನೆಂಟ್ ನವರಿದ್ದಾರೆ, ಒಂದು 37 ಜನ ಕ್ಷೇಮಾಭಿವೃದ್ಧಿ ನೌಕರಿದ್ದಾರೆ, 22 ಜನರು ನಮಗೆ ಔಟ್ಸೋರ್ಸ್ ಜನರಿದ್ದಾರೆ. ಒಟ್ಟು ನೋಡಿದ್ರೆ ನಮಗೆ 89 ಜನರು ನಿಗಮದಲ್ಲಿ ಇದ್ದಾರೆ ಅಷ್ಟೇ. ಈಗ ನಮಗೂ ನಿಗಮದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರ ಜವಾಬ್ದಾರಿ ಮಾತ್ರ ನಮಗೆ ಬರ್ತದೆ. ಇನ್ನು ಫ್ಯಾಕ್ಟ್ರಿ ವರ್ಕರ್ಸು ಇದು ಜವಾಬ್ದಾರಿ ಎಲ್ಲ ನಮಗೂ ಬರುವುದಿಲ್ಲ. ಅದೀಗ ನಾನು ಮೇಡಮ್ ಈ ಸರಿಯ ಬೋರ್ಡ್ ಮೀಟಿಂಗಲ್ಲಿ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಒಂದು ಕಾರ್ಯಾಗಾರ ಮಾಡಿಕೊಂಡು ಮತ್ತು ಜಿಲ್ಲಾ ಮಟ್ಟದೊಂದು ಕಾರ್ಯಾಗಾರ ಮಾಡಿ ನಾವು ಆ ಪ್ಲ್ಯಾನಿಗೆ ಈಗಾಗಲೇ ಬಜೆಟಲ್ಲಿ ನಾವು ಇಟ್ಕೊಳ್ತೇವೆ. ಸರಿ, ಈಗ ಬೋರ್ಡ್ ಮೀಟಿಂಗ್ ನಮ್ಮದು ಆಗಬೇಕಾಗಿದೆ. ನಾಳ್ದೀಗ ಇದು ಆಯ್ತಷ್ಟೇ. ಈಗ ನಾವು ಮೇಡಮ್ ಸೇರಿ ಆದರೆ ಇಲೆಕ್ಷನಿಗೆ ಕೋಡ್ ಆಫ್ ಕಾಂಡಕ್ಟ್ ಬರುವ ಕಾರಣ ಆದಷ್ಟು ಬೇಗ ಈ ವಾರದಲ್ಲಿ ಮಾಡ್ತೇವೆ ನಾವು. ಅದು ಪ್ರತಿ ಮನೆಗೂ ಒಂದು ಗಿಡ ಕೊಡುವಂಥ ಕಾನ್ಸೆಪ್ಟ್ ನಮ್ಮದು ಇಡ್ತೇವೆ ನಾವು. ಹೌದು, ಬಜೆಟ್ ಇಡ್ತೇವೆ. ಏರಿಯಾ ಆಫ್ ಕಲ್ಟಿವೇಶನ್ ಈಗ ಅದ್ರ ಬಗ್ಗೆ ಯಾವುದು ಸ್ಟಡೀಸ್ ಏನಿಲ್ಲ ಆ್ಯಕ್ಚುಲಿ. ಬಟ್ ಏರಿಯಾ ಆಫ್ ಕಲ್ಟಿವೇಶನ್ ಅಂದರೆ ಸುಮಾರು ಜನರು ಬರ್ತಾ ಇದ್ದಾರೆ. ಫಾರ್ ದ ಗ್ರಾಫ್ಟೆಡ್ ವೆರೈಟೀಸ್ ಬರ್ತಾ ಇದ್ದಾರೆ ಅವರು. ಫಾರ್ ದ ಈವನ್ ನಮ್ಮದಲ್ಲಿ ಸುಮಾರು ವೆರೈಟೀಸ್ ಇದೆ. ಉಲಾಲ್ ಇದೆ, ಬೆಂಗೂರ್ಲಾ ಇದೆ, ಭಾಸ್ಕರ ಇದೆ, H190 ಇದೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅದು ನಟ್ ಇರ್ತದೆ ಅಲ್ಲ, ಆ ಸೈಜ್ ನಟ್ ಮೇಲೆ ಅದು ಕ್ಯಾಟಗರೈಸ್ ಮಾಡ್ತಾರೆ. ಅದು ನೋಡೋದು ನಾವು ಪರಿಶೀಲನೆ ಮಾಡ್ತೇವೆ. ಅಂಥದ್ದು ಈಗ ನಮ್ಮ ಗಮನಕ್ಕೆ ತಂದರೆ ನಾವು ಖಂಡಿತ ಈಗ ನಾನು ಮೇಡಮ್ ಇನ್ನು ಕೆಲವು ಕಡೆ ಹೇಳಿದ್ದೇವೆ ಎಲ್ಲಿ ನಮ್ಮದು ಬೆಳೆಸ್ತಾ ಇದ್ದಾರೆ, ಎಲ್ಲಿ ನರ್ಸರಿ ಇದೆ, ಪ್ಲಾಂಟೇಶನ್ ಇದೆ. ನಾವಿಬ್ಬರು ಹೋಗಿ ಈಗ ವಿಸಿಟ್ ಮಾಡ್ತೀವಿ. ನಮ್ದು ಈಗ ಎಲ್ಲೆಲ್ಲಿ ನಿಗಮದ್ದು ಕೆಲವು ಆಸ್ತಿಗಳೆಲ್ಲ ಇದೆ ಅದನ್ನೆಲ್ಲ ಈಗ ನಮಗೂ ಇಬ್ಬರಿಗೂ ನೋಡಿಕೊಂಡು ಬರ್ತೇವೆ ಅಂತ ನಾವು ಹೇಳಿದ್ದೇವೆ. ಈಗ ಕೆಲವು ಸ್ವಲ್ಪ ವೇರಿಯೇಷನ್ ಆಗಬೇಕಾಗಿದೆ.
ಹಾಗೆ ಈಗ ನಾನು ಮೇಡಮ್ ಹತ್ರ ಕೂಡ ಲಿಸ್ಟೆಲ್ಲ ಕೇಳಿದ್ದೀನಿ, ಅದು ಎಲ್ಲೆಲ್ಲಿ ಇದೆ ಏನು ಅಂತೇಳಿ ಕೂಡ. ನಾನು ಕೂಡ ಹೊಸದಾಗಿ ಇದಕ್ಕೆ ಕಾಲಿರಿಸಿದ್ದೇನೆ, ಇನ್ನು ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕಿದೆ. 25,000 ಹೆಕ್ಟೇರ್ ನಮ್ಮದಲ್ಲಿ ಇದೆ. ನಮ್ಮದಲ್ಲಿ ಇರುವುದು ಎಲ್ಲ ರಿಸರ್ವ್ ಫಾರೆಸ್ಟ್ ಏರಿಯಾ. ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶ ಇಲ್ಲ. 1980 ನಮ್ಮ ಅರಣ್ಯ ಸಂರಕ್ಷಣಾ ಕಾಯ್ದೆ ಇದೆ. ಯಾವುದಾವುದು ಅರಣ್ಯೇತರ ಚಟುವಟಿಕೆಯಲ್ಲಿ ಮಾಡಬೇಕಂದ್ರೆ ನಮ್ಮ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತೆ. ಅದು parvish.nic.in ನಲ್ಲಿ ಪ್ರಾಪರ್ ಪ್ರಪೋಸಲ್ ಅನ್ನು ಸಬ್ಮಿಟ್ ಮಾಡಿ ಅದು ಸರ್ಕಾರ ಹತ್ರ ಅನುಮೋದನೆ ಪಡೆದ ನಂತರವೇ ಕೆಲಸ ಕಾಮಗಾರಿಗಳು ಮಾಡಬಹುದೇ ಹೊರತು ಸೀದಾ ಹೋಗಿ ಮಾಡಕ್ಕೆ ಬರುವುದೇ ಇಲ್ಲ. ಇಟ್ ಇಸ್ ಅ ವೈಲೇಷನ್ ಆಫ್ ದ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್. ಆ ರೀತಿ ಮಾಡುವವ್ರ ಮೇಲೆ ನಾವು ಸೀರಿಯಸ್ ಆಗಿ ಕಾನೂನನ್ನೇ ಕ್ರಮ ಕೈಗೊಳ್ತೀವಿ. ಇಲ್ಲ, ಅದು 53,000 ಟನ್ನು ಇಂಡಿಯಾದಲ್ಲಿ. ನಮ್ಮದಲ್ಲಿ ಈಗ 616 ಟನ್ಸ್. ಈಗ ನಮ್ಮ ನಿಗಮದಲ್ಲಿ ನಿಗಮದಲ್ಲಿ 616 ಟನ್ಸ್. 25,000 ಟನ್ ಅಷ್ಟೇ. ಎಂಟೈರ್ ಸ್ಟೇಟ್ ಇಸ್ 53,000 ಟನ್ಸ್. ಎಂಟೈರ್ ಸ್ಟೇಟ್ ಇಸ್ ಅರೌಂಡ್ 53,000 ಟನ್ಸ್. ಯಾವುದು ಆಕ್ಚುಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಎಂಟೈರ್ ಏರಿಯಾವನ್ನು ಲೀಸ್ಗೆ ಬಿಡ್ತೀವಿ. ಈಗ ಹಣ್ಣು ಅದೇ ಎಂಟೈರ್ ಏರಿಯಾವನ್ನು ನಾವು ಲೀಸ್ಗೆ ಮಾಡಿಬಿಟ್ರೆ ಅವರ ಹಣ್ಣು ಅವ್ರಿಗೆ ಸೇರಿದೆ. ಯಾರು ಕಾಂಟ್ರಾಕ್ಟರ್ಸ್ ತಗೊಳ್ತಾರೋ ಬಟ್ ಅವರ ಹಣ್ಣನ್ನು ಯಾವುದೇ ಉಪಯೋಗ ಮಾಡುವುದಿಲ್ಲ. ಅವ್ರ ಜಸ್ಟ್ ಗೇರು ಅವರು ಪ್ಲಕ್ ಮಾಡುವುದು ಗಿಡದಿಂದ ಪ್ಲಕ್ ಮಾಡುವುದಿಲ್ಲ. ಕೆಳಗಡೆ ಏನು ಬಿದ್ದಿರುತ್ತದೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಹಣ್ಣನ್ನು ಅವ್ರು ಬೀಸಕ್ಕೆ ಹೋಗ್ತಾರೆ. ಅರ್ಲಿಯರ್ ಒಂದು ಫ್ಯಾಕ್ಟ್ರಿ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ಇತ್ತು, ಬಟ್ ಅದರಲ್ಲಿ ಸ್ವಲ್ಪ ಆಲ್ಕೋಹಾಲಿಕ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ ಹಣ್ಣನ್ನು ಯಾವುದೇ ಉಪಯೋಗಕ್ಕೆ ಮಾಡುವುದಿಲ್ಲ, ಅದು ಹಾಗೆ ಬೀಸಕ್ಕೆ. ಇದೆ, ಇಲ್ಲಿ ಇಲ್ಲ ಅದೇ ಈಗ ಜ್ಯೂಸು ಅದು ಇದೆಲ್ಲ ಈಗ ತಯಾರು ಮಾಡ್ತಾ ಇದ್ದಾರೆ ಮೇಡಮ್. ಬಟ್ ನಮ್ಮದು ಟ್ರಾನ್ಸ್ಪೋರ್ಟ್ ಮಾಡಕ್ಕೂ ಅವ್ರ ಎಕ್ಸೈಸ್ ಅಲ್ಲಿ ನಮಗೂ ಪರ್ಮಿಷನ್ ಇಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜ್ಯೂಸ್ ಮಾಡ್ತಾರೆ. ಇಲ್ಲ, ಅದು ಹಣ್ಣು ಆಕ್ಚುಲಿ ಮೇ ಬಿ 1 ಡೇ ಇರ್ತಿದೆ, ಮ್ಯಾಕ್ಸಿಮಮ್ 1 or 2 days ಇರ್ತಿದೆ. ಮೋರ್ ಓವರ್ ಅದು ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ಆಲ್ಕೋಹಾಲಿಕ್ ಕಂಟೆಂಟ್ ಸ್ವಲ್ಪ ಇರುವುದರಿಂದ ಅದಕ್ಕೆ ಒಂದೆರಡು ತಿನ್ನಬಹುದು. ಅದರಲ್ಲೊಂದು ಯಾವುದು ಬಟ್ ಏನಂತ ಉಳ್ಳಾಲದಲ್ಲಿ ಸಂಶೋಧನಾ ಕೇಂದ್ರ ಇದೆ. ಮೊನ್ನೆ ನಾನು ಭಾಗವಹಿಸಿದೆ. ಬಹಳಷ್ಟು ಒಳ್ಳೆ ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ನಾನು ಅದನ್ನು ಮೇಡಮ್ ಗಮನಕ್ಕೂ ತಂದಿದ್ದೇನೆ. ನಮ್ದು ಇಷ್ಟೊಂದು ವೇಸ್ಟ್ ಆಗ್ತಾ ಉಂಟು, ಭಾಳ ಒಳ್ಳೆಯದು ಅಂತ. ಅದಕ್ಕೀಗ ನಾವು ಒಂದು ಪ್ಲ್ಯಾನನ್ನು ಕೂಡ ಮುಂದಿದ್ದೀವಿ. ಈಗ ನೀವೆಲ್ಲ ನಮ್ಮ ಗಮನಕ್ಕೆ ತಂದಿದ್ದೀರಿ. ಅದರಲ್ಲಿ ಈಗ ನಾನು ಮೊನ್ನೆ ಹೋಗಿದ್ದೆ, ವಿಸಿಟ್ ಕೂಡ ಕೊಟ್ಟಿದ್ದೇನೆ. ಅಲ್ಲಿ ಒಳ್ಳೆ ನರ್ಸರಿ ಗಿಡಗಳನ್ನು ಸಂಶೋಧನೆ ಮಾಡಿ ರೈತರಲ್ಲಿಂದ ಕೊಂಡೋಗ್ತಾ ಇದ್ದಾರೆ. ಭಾಳ ಡಿಮಾಂಡ್ ಇದೆ. ಅವರು 35 ರೂಪಾಯಿಗೆ ಕೊಡ್ತಾ ಇದ್ದಾರೆ ಈಗ ಅಲ್ಲಿ ಗಿಡಗಳನ್ನು. ಅದೇ ರೀತಿ ಹಣ್ಣಿನ ಬೇರೆ ಬೇರೆ ತರಬೇತಿ ಕೇಂದ್ರಗಳನ್ನು ಅಲ್ಲಿ ರೈತ ಕೇಂದ್ರನ ಸಂಪಾದಿಸಿಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಜಂಟಿಯಾಗಿ ಸೇರಿಕೊಂಡು ಅಲ್ಲಿ ವಿವಿಧ ರೀತಿಯ ತಳಿಯ, ಮೊನ್ನೆ ಹೇಳಿ 18 ರೀತಿಯ ತಳಿಗಳು ಗೇರಿನಲ್ಲಿ ಇದೆ ಅಂತೇಳಿ ಸಂಶೋಧನೆ ಪ್ರಕಾರ ಈಗಾಗಲೇ ಅದನ್ನು ಮಾಡಿಯೂ ತೋರಿಸಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅಲ್ಲಿ ಕೂಡ ಹೋಗಿದ್ದೆ ಸರ್ ಹತ್ರ, ಮಿನಿಸ್ಟರ್ ಹತ್ರ ಫೋನಲ್ಲಿ ಮಾತಾಡಿನ. ಆಗ ಅವರು ಬೆಂಗಳೂರು ಎಲ್ಲೊಂದು ಅವರ ಕ್ಷೇತ್ರ ಬೀದರ್ ಪ್ರೋಗ್ರಾಮ್ಗೆ ಹೋಗಿದ್ರು. ನಮ್ಮನ್ನು ಇಬ್ಬರನ್ನು ಕೂಡ ಬರಲಿಕ್ಕೆ ಹೇಳಿದ್ದಾರೆ. ನೀವು MD ಅವರು ಒಟ್ಟಿಗೆ ಬನ್ನಿ, ಜಿಲ್ಲೆಯಿಂದ ಪ್ರಾಜೆಕ್ಟ್ ಮಾಡಿಕೊಂಡು ಬನ್ನಿ, ನಾನು ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಕ್ಲಿಯರಾಗಿ ಡೀಟೇಲ್ಸ್ ಕೊಟ್ಟ ಮೇಲೆ ಈಗ ಏನು ನಾವು ಹೊಸ ಯೋಜನೆಯನ್ನು ತರಬೇಕು, ಅದೇ ಖಂಡಿತ ನಾನು ಪ್ರಯತ್ನವನ್ನು ಮಾಡ್ತೇನೆ. ಹೆಚ್ಚಿನ ಅನುದಾನ ತರಲಿಕ್ಕೆ ಹೇಳಿದ್ದಾರೆ. ಸಹಕಾರ ಮಾಡ್ತೇನೆ ಅಂತೇಳಿ ನಮ್ಮ ಸ್ಪೀಕರ್ ಸರ್ ಹೇಳಿದ್ದಾರೆ, ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ನಿಮ್ಮ ನಿಗಮ ಒಳ್ಳೇದು ಮಾಡುವ, ನಿಮ್ಗೆ ಹೆಲ್ಪ್ ಮಾಡ್ತೇವೆ, ಒಳ್ಳೊಳ್ಳೆ ಪ್ರಾಜೆಕ್ಟನ್ನು ಹಾಕಿ ಅಂತ ಕೊಡಿ. ಅದೀಗ ಮೇಡಮ್ ಜೊತೆಗೆ ಈ ವಿಷಯ ನಾನು ಮಾತಾಡಿದ್ದೇನೆ. ನಾವೊಂದು ಇದಕ್ಕೆ ಏನಾದರೊಂದು ಕಡಿವಾಣವನ್ನು ಹಾಕಬೇಕಾಗಿದೆ. ನಿಜವಾಗಿ ನಮ್ಮ ಉತ್ತಮ ಬೆಳೆ, ಈಗ ಮಂಗಳೂರು ಕ್ಯಾಶು ಅಂತೇಳಿ ಭಾಳ ಬೇಡಿಕೆ ಉಂಟಂತೆ ಎಲ್ಲರೂ ಹೇಳ್ತಾರೆ. ಅದನ್ನೀಗ ಇದು ಮಾಡ್ತಾ ಇಲ್ಲ, ಅಷ್ಟೊಂದು ಪಬ್ಲಿಸಿಟಿ ಮಾಡಿಲ್ಲ ಯಾರು ಕೂಡ. ನಮ್ಮ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಫ್ಯಾಕ್ಟ್ರೀಸ್ಗೆಲ್ಲ. ಈಗ ನಮ್ಮದಕ್ಕೆ ಹಾಗೆ ಡಿಮಾಂಡ್ ಕಮ್ಮಿ ಆಯಿತು. ಅದಕ್ಕೋಸ್ಕರ ಈಗ ನಮ್ಮ ಇಲ್ಲಿ ಬೆಳೀತಕ್ಕಂಥ ಗೇರು ಬೆಳೆಗೆ ಹೆಚ್ಚಿನ ಡಿಮಾಂಡ್ ಬೇಕು ಅಂತೇಳಿ ಕೂಡ ನಾವು ಮುಂದಿನದಲ್ಲಿ ಅದಕ್ಕೆ ಏನು ಬೇಕು ಅದನ್ನು ಖಂಡಿತ ಅದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತೇವೆ.